ಹೆದ್ದಾರಿ ದುರಾವಸ್ಥೆ ಮತ್ತು ಟೋಲ್ ಸಂಗ್ರಹ ಗುತ್ತಿಗೆ ನವೀಕರಣ ವಿರೋಧಿಸಿ ಆಗಸ್ಟ್ 14ರಂದು ಸಾಮೂಹಿಕ ಧರಣಿ ನಡೆಸುವುದಾಗಿ ಸುರತ್ಕಲ್ನ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯವರು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಸುರತ್ಕಲ್ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾದ ಮುನೀರ್ ಕಾಟಿಪಳ್ಳ ಅವರು ಸುರತ್ಕಲ್ನ ಅಕ್ರಮ ಟೋಲ್ ಕೇಂದ್ರವನ್ನ ತಕ್ಷಣವೇ ಮುಚ್ಚಬೇಕು, ಸರ್ವಿಸ್ ರಸ್ತೆಗಳ ನಿರ್ಮಾಣ ಕೈಗೆತ್ತಿಕೊಂಡು ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು, ಹೆದ್ದಾರಿ ಗುಂಡಿಗಳನ್ನ ಗುಣಮಟ್ಟದ ಕಾಮಗಾರಿಯ ಮೂಲಕ ಮುಚ್ಚಬೇಕು ಎಂಬೆಲ್ಲ ಬೇಡಿಕೆಗಳನ್ನ ಮುಂದಿಟ್ಟು ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿದರು. ಹೊಸದಾಗಿ ಟೆಂಡರ್ ಕರೆದು ಹೊಸ ಗುತ್ತಿಗೆದಾರ ಅಂದ್ರೆ ಆರಂಭದಲ್ಲಿ ಯಾರು ಗುತ್ತಿಗೆಯನ್ನು ಪಡೆದಿದ್ರು ಅವರಿಗೆ ಈಗ ಮರಳಿ ಗುತ್ತಿಗೆ ಸಿಕ್ಕಿದೆ. ಈಗ ಹೊಸ ಗುತ್ತಿಗೆದಾರರು ಮತ್ತೆ ಜುಲೈ 31ರ ಬೆಳಿಗ್ಗೆಯಿಂದ ಅವರು ಸಂಗ್ರಹವನ್ನು ಆರಂಭ ಮಾಡಿದ್ರು. ಈಗ ಮತ್ತೆ ಯಥಾಸ್ಥಿತಿಯಲ್ಲಿ ಸಂಗ್ರಹ, ಟೋಲ್ ಸಂಗ್ರಹ, ಸುಂಕ ಸಂಗ್ರಹ ಮುಂದುವರಿತಾ ಇದೆ. ಇದನ್ನು ಇದು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಸುರತ್ಕಲ್ ತೀವ್ರವಾಗಿ ನಾವು ಇದನ್ನು ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಅಕ್ರಮವಾದಂಥ ಟೋಲ್ ಗೇಟನ್ನು ಮುಚ್ಚಬೇಕು ಅನ್ನುವಂಥ ಒಂದು ಪ್ರಧಾನ ಬೇಡಿಕೆ. ಆದರೆ ಅದರ ಜೊತೆಯಲ್ಲಿ ಟೋಲ್ ಸಂಗ್ರಹ ಮಾಡುವಂಥ ರಸ್ತೆಗಳನ್ನು ಎರಡೂ ಬದಿಯಲ್ಲಿ ಕೂಡ ಸರ್ವಿಸ್ ರಸ್ತೆಗಳಿರಬೇಕು ಅನ್ನುವಂಥದ್ದು ನಿಯಮ ಅದೆಲ್ಲರಿಗೂ ತಿಳಿದಿದೆ. ಆದರೆ ಈಗ ಅವರು 75% ಕಾಮಗಾರಿಯೂ ಮುಗಿಸಿಲ್ಲ ಮತ್ತು ಸರ್ವಿಸ್ ರಸ್ತೆ ಅರೆಬರೆಯಾಗಿ ಒಂದು 25-30ರಷ್ಟು ಜಾಗದಲ್ಲಿ ಮಾತ್ರ ಅವರು ಈಗ ಸರ್ವಿಸ್ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸರ್ವಿಸ್ ರಸ್ತೆಗಳು ಹೊರತುಪಡಿಸಿ ಹೊಸದಾಗಿ ಸರ್ವಿಸ್ ರಸ್ತೆಗಳನ್ನು ನಿರ್ಮಿಸುವಂಥ ಯಾವುದೇ ಕೆಲಸಗಳನ್ನು ಅವರು ಕೈಗೆತ್ತಿಕೊಳ್ತಾ ಇಲ್ಲ. ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸುರತ್ಕಲ್ನಿಂದ NITKಯಿಂದ ಕುಂದಾಪುರದವರೆಗೆ, ನಂತೂರಿನಿಂದ ತಲಪಾಡಿವರೆಗೆ ನವಯುಗಿಗೆ ಇದ್ದರೆ ನಂತೂರಿನಿಂದ NITKವರೆಗೆ ಅದು ಹೆದ್ದಾರಿ ಪ್ರಾಧಿಕಾರದ ಅಧೀನದಲ್ಲೇ ರಸ್ತೆ ಇದೆ. ಆದರೆ ಅವರು ಅದನ್ನು ಇವತ್ತು ಮಾಡ್ತಾ ಇಲ್ಲ. ಹೆದ್ದಾರಿ ಸರ್ವಿಸ್ ರಸ್ತೆಗೆ ಜಾಗ ಗುರುತು ಮಾಡಿದ್ದಾರೆ. ಆದರೆ ಆ ಜಾಗವನ್ನು ವಶಕ್ಕೆ ಪಡ್ಕೊಂಡು ಅಗಲೀಕರಣ ಮಾಡುವ ನಿಟ್ಟಿನಲ್ಲಿ ಈಗ ಅವರು ಸಂಪೂರ್ಣವಾಗಿ ಆ ಕೆಲಸವನ್ನು ಕೈಬಿಟ್ಟಿದ್ದಾರೆ.